ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರಚಿಸುವ ನಮ್ಮ ಸೌರುಷ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಟೋಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಓಕೆ, ನಮ್ಮ ಸೌರುಷ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆ ಇವತ್ತು ಸ್ಪೆಷಲ್ ಆಗಿ ದಿವ್ಯಾ ಶೆಟ್ಟಿ ಅವರಿದ್ದಾರೆ. ಅವರೇನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ತೊಂದರೆ ಇಲ್ಲ, ದಿವಸದ ನಂತರ ಮತ್ತೆ ನಮ್ಮ ಮನೆ ನೋಡ್ತಾ ಇದ್ದೀರಾ. ಓಕೆ, ಏನು ಸ್ಪೆಷಲ್ ಅಡುಗೆ ರೆಡಿ ಮಾಡ್ಕೊಂಡು ಬಂದಿದ್ದೀರಿ ಇವತ್ತಂದ್ರೆ? ಮಕ್ಕಳಿಗೋಸ್ಕರ ಸ್ಪೆಷಲ್ ಆಗಿ ಸ್ನ್ಯಾಕ್ಸ್. ಮಕ್ಕಳಿಗೋಸ್ಕರ ಅಂದ್ರೆ ದೊಡ್ಡವರಿಗೆ ಹೇಗೂ ಅದು ಟೇಸ್ಟ್ ಆಗುತ್ತೆ, ಹೇಗೋ ಮಕ್ಕಳಿಗೆ ಸ್ವಲ್ಪ ತಿನ್ಸೋದು ಕಷ್ಟ ಅಲ್ಲ, ಹಾಗೆ ಅವರಿಗೋಸ್ಕರ ಒಂಚೂರು ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳಿ. ಏನ್ ಮಾಡ್ತೀರಿ ಅಂದ್ರೆ ಈಗ ಮಕ್ಕಳಿಗೆ ನೀವು ಅವತ್ತೆಲ್ಲ ಚಿಕ್ಕದಾಗಿ ಲೇಸ್ ಅನ್ನೆಲ್ಲ ಬಳಸ್ಕೊಂಡು ಆ ಥರ ಮಾಡ್ತಿದ್ರಿ. ಇವತ್ತು ಸಹ ಹಾಗೆ ಅಂತದೇ ಒಂದರಲ್ಲಿ ಮಕ್ಕಳು ಜಾಸ್ತಿಯಾಗಿ ಮ್ಯಾಗಿ ಇಷ್ಟಪಡ್ತಾರೆ. ಖಾಲಿ ಮ್ಯಾಗಿ ಯಾವಾಗಲೂ ಅವರಿಗೂ ಬೋರ್ ಆಗುತ್ತೆ. ಸೊ ಮ್ಯಾಗಿಯಿಂದನೇ ಇವತ್ತೊಂದು ಮ್ಯಾಗಿ ರೋಲ್ ಮಾಡ್ತಾ ಇದ್ದೇನೆ ನಾನು. ಮ್ಯಾಗಿ ರೋಲ್ ಗಮ್ಮತ್ ಇರ್ಬೋದು. ಓಕೆ, ಆಮೇಲೆ ಇನ್ನೊಂದು ಕಾರ್ನ್ ಕಟ್ಲೆಟ್. ಕಾರ್ನ್ ಕಟ್ಲೆಟ್. ಓಕೆ, ಒಂದು ಮ್ಯಾಗಿ ರೋಲ್, ಇನ್ನೊಂದು ಕಾರ್ನ್ ಕಟ್ಲೆಟ್. ಎರಡು ಸ್ನ್ಯಾಕ್ಸ್ ಅಲ್ಲ? ಓಕೆ, ಎರಡು ಮಾಡ್ಲಿಕ್ಕೆ ಅಡುಗೆ ಮನೆಗೆ ಹೋಗುವ. ಓಕೆ ಓಕೆ. ಅಡುಗೆ ಮನೆಗೆ ಬಂದಾಯ್ತು. ಸ್ಪೆಷಲ್ ಆಗಿ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ. ಯಾವ್ದು ಸ್ಟಾರ್ಟ್ ಮಾಡೋ ಫಸ್ಟಿಗೆ? ಈಗ ನಾವೀಗ ರೋಲಿಗೆ ಬೇಕಾಗುವಂಥವೆಲ್ಲ ಮಸಾಲವನ್ನು ರೆಡಿ ಮಾಡ್ಕೊಳ್ಳುವ. ಮ್ಯಾಗಿ ರೋಲ್ ಮಾಡ್ತೀವಿ. ಮ್ಯಾಗಿ ರೋಲ್, ಹೌದು. ಮ್ಯಾಗಿ ಈಗ ಲಾಸ್ಟಿಗೆ ಇರಲಿ, ಫಸ್ಟಿಗೆ ಅದರ ಮಸಾಲ ರೆಡಿ ಮಾಡ್ಕೊಳ್ಳುವ. ಹಾಗಾದ್ರೆ ಫಸ್ಟಿಗೆ ನೀವು ಬೌಲ್ ಬೇಕಲ್ಲ? ಹೌದು, ಬೌಲ್ ಬೇಕು. ಓಕೆ, ಈಗ ನಾನು ಇದಕ್ಕೆ ಫಸ್ಟಿಗೆ ಬೇಯಿಸಿದ ಬಟಾಟೆಯನ್ನು ತಗೊಂಡಿದ್ದೇನೆ. ನಮ್ಗೆ ಎಷ್ಟು ರೋಲ್ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ತಗೊಳ್ಬೋದು. ನಾನೀಗ 2 ಬಟಾಟೆ ತಗೊಂಡಿದ್ದೇನೆ. ಅಂದ್ರೆ ಬಟಾಟೆಯನ್ನು ಸ್ಲೈಸ್ ಮಾಡ್ತೀರಾ ಅಥವಾ ಮಿಕ್ಸ್ ಮಾಡ್ತೀರಾ, ಹೇಗೆ? ಈಗ ಮಿಕ್ಸ್ ಮಾಡ್ತೇನೆ. ಈಗ ಅದನ್ನು ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ತೇನೆ. ಸರಿ, ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಬೆಂದಿದೆ, ಹಾಗೆ ನಾವು ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಚೆನ್ನಾಗಿ ಸಾಫ್ಟ್ ಆಗಬೇಕು ಅದು. ಯಾವುದೇ ಮಕ್ಕಳು ಈ ಬಟಾಟೆ ಅಂತ ಬಂದಾಗ ಬಟಾಟೆಯ ರೌಂಡ್ ಇದು ಮಾಡ್ತಾರಲ್ಲ, ಈಗ ಜಾತ್ರೆಯಲ್ಲೆಲ್ಲ. ಹೌದೌದು, ರೋಲ್ ಮಾಡ್ತಾರೆ. ಬಟಾಟೆ ರೋಲ್ ಅಲ್ಲ, ಸ್ಪ್ರಿಂಗ್ ರೋಲ್. ಹೌದು, ಆ ಥರ ಕೂಡ ತಿಂತಾರೆ. ಖಾಲಿ ಬಟಾಟೆ ತಿಂತಾರೆ, ಬಟ್ ಅದಕ್ಕಿಂತ ಈ ಥರ ಮಾಡಿಕೊಡುವ ಅಂತ ಹೇಳಿ. ಯಾಕಂದರೆ ಒಂದು ತರಕಾರಿನೆಲ್ಲ ಅವರಿಗೊಂದು ತಿನ್ನಿಸ್ಬೇಕೋಸ್ಕರ ಈ ಥರ ಒಂದು ಬೇರೆ ರೀತಿಯಲ್ಲಿ ಮಾಡಿಕೊಡೋದು. ಓಕೆ, ಈಗ ನಮ್ಮದು ಬಟಾಟೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೇನೆ. ಇದಕ್ಕೆಲ್ಲ ನಾವು ಬೇಕಾಗುವ ಎಲ್ಲ ಮಸಾಲೆಗಳನ್ನು ಹಾಕೊಳ್ಳುವ. ಒಂದು ಸ್ಪೂನ್ ಕೊಡಿ. ಫಸ್ಟಿಗೆ ಖಾರಕ್ಕೆ ಮತ್ತು ಕಲರಿಗೆಗೋಸ್ಕರ ಅಷ್ಟೇ. ಇದು ಜಾಸ್ತಿ ಖಾರ ಬೇಡ, ಯಾಕಂದ್ರೆ ನಾವು ಸ್ಪೆಷಲಿ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೇವೆ. ಹಾಗೆ ನಾನೊಂದು ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೇನೆ ಅಷ್ಟೇ. ಸ್ಪೂನ್ ನಾನಾ ಮಸಾಲ ಹಾಕ್ತೇನೆ. ಹಾಗೆ ಸ್ವಲ್ಪ ಒಂದು 1/4 ಸ್ಪೂನ್ ಅಷ್ಟು ಹಳದಿ ಹುಡಿ ಸಹ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಬಟಾಟೆ ಬೇಯುವಾಗ ಉಪ್ಪೇನು ಹಾಕಲಿಲ್ಲ, ಖಾಲಿ ಬಟಾಟೆ. ಇದು ಸ್ವಲ್ಪ ಬೇಕಾದ್ರೆ ಮಾತ್ರ ಆಪ್ಷನಲ್. ಒಂದು ಚೆನ್ನಾಗಿ ಗ್ರೀನ್ ಕಲರಿಗೋಸ್ಕರ ಸ್ವಲ್ಪ ಹಸಿಮೆಣಸು ಸ್ವಲ್ಪ ಒಂದೊಂದು ಲೈಟ್ ಆಗಿ ಸೈಕ್ಲಿಯಲ್ಲಿ ಅಷ್ಟೇ. ಚೆನ್ನಾಗಿ ತಿನ್ನೋದು ಬೇಡ. ಹೌದು, ಎಲ್ಲ ಸ್ವಲ್ಪ ಜೀರಿಗೆ ಪೌಡರ್. ಜೀರಿಗೆ ಪೌಡರ್ ಟೇಸ್ಟಿಗೆ ಸಹ. ಮತ್ತೀಗ ಈ ಬಟಾಟೆ ನೆಕ್ಸ್ಟ್ ಇನ್ನು ಅದಕ್ಕೆ ಮೊಟ್ಟೆ ಎಲ್ಲ ಆ್ಯಡ್ ಮಾಡ್ತೇವೆ, ಅವಾಗ ಸ್ವಲ್ಪ ಡೈಜೆಷನಿಗೆ ಸಹ ಸರಿಯಾಗಲಿ ಹೇಳಿ ಸ್ವಲ್ಪ ಹಾಕೋದು. ಮತ್ತು ಇದೊಂದು ನಾನು ಸ್ಪೆಷಲ್ ಆಗಿ ಮ್ಯಾಗಿ ಅವ್ರದ್ದು ಮಸಾಲ ಅಂತಾನೆ ಸಿಗ್ತದೆ, ಒಂದು ಪೌಡರ್. ಸ್ವಲ್ಪ ಮಕ್ಕಳು ಇಷ್ಟಪಡ್ತಾರೆ, ಹಾಗೆ ಆ ಪೌಡರ್ ನಾನು ಯೂಸ್ ಮಾಡ್ತಾ ಇದ್ದೆ. ಮ್ಯಾಗಿ ಮಸಾಲ. ಹೌದು, ಮಸಾಲೆ ಚೆನ್ನಾಗಿ ಕೂಡ ಇರುತ್ತಲ್ಲ? ಹೌದೌದು. ನಾರ್ಮಲ್ ಮ್ಯಾಗಿ ಮಾಡೋದಿದ್ರೆ ಆ ಮಸಾಲೆ ಸಾಕಾಗುತ್ತೆ. ಹೌದು, ಇದು ಸಪ್ರೇಟ್ ಆಗಿ ಮಸಾಲೆನೂ ಸಿಗ್ತದೆ, ಅದನ್ನು ನಾನು ಯೂಸ್ ಮಾಡಿದ್ದೇನೆ.
ಸ್ವಲ್ಪ ನೀರುಳ್ಳಿ. ನೀರುಳ್ಳಿ ಆದಷ್ಟು ನಾವು ಚಿಕ್ಕ ಕಟ್ ಮಾಡಿದಷ್ಟು ಒಳ್ಳೆಯದು, ಯಾಕಂದರೆ ಬಾಯಿಗೆ ಸಿಕ್ಕಿದ್ರೆ ಹೆಕ್ಕಿ ಹೆಕ್ಕಿ ಕೆಳಗಿಡ್ತಾರೆ. ಅದಕ್ಕೆ ಈರುಳ್ಳಿ ಆ ಥರದೆಲ್ಲ ತರಕಾರಿ ಕಾಣಬಾರ್ದು. ಹೌದು, ಕಂಡ್ರೆ ಸೊಪ್ಪಿನ ತರಕಾರಿ ಹಾಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ಲೇವರಿಗೆ, ಕಲರಿಗೆ. ಇದನ್ನೆಲ್ಲ ಹೌದು ಹಾಕಿದ್ದೇನೆ. ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಮತ್ತೆ ನಮಗೆ ಆಪ್ಷನಲ್, ನಮಗೆ ಬೇಕಾದ ಕ್ಯಾರೆಟ್, ಕ್ಯಾಪ್ಸಿಕಮ್ ಯಾವ್ದು ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಬೋದು. ಹೌದು, ನಾನೀಗ ಖಾಲಿ ಇವತ್ತು ಬಟಾಟೆ ಯೂಸ್ ಮಾಡ್ತಾ ಇದ್ದೇನೆ. ಬಟಾಟೆ ಅಂತೂ ಬೇಕೇ ಬೇಕು, ಮೇನ್ ಬಟಾಟೆ. ಹೌದು, ಕ್ಯಾರೆಟ್ ಈ ಥರ ಎಲ್ಲ ಹಾಕೊಳ್ಬೋದು. ರೆಡಿ. ಓಕೆ, ಮಸಾಲ ರೆಡಿ. ಈಗ ನಾವೀಗ ಇದನ್ನೊಂದು ರೋಲ್ ಮಾಡಿ ಒಂದು ತೆಗೆದಿಟ್ಕೊಳ್ಳುವ. ಇದನ್ನು ರೋಲ್ ಹೇಳುವಾಗ ರೋಲ್ ಶೇಪಲ್ಲೇ ನಾವು ಮಾಡ್ಕೊಳ್ಬೇಕು. ಈ ಥರ ರೋಲ್ ಬೇಕು. ಹೌದು, ಕರೆಕ್ಟಾಗಿ ಶೇಪ್ ಕೊಟ್ಟು. ಆಮೇಲೆ ನಾವು ಮ್ಯಾಗಿಯನ್ನು ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳೋದು. ಲಾಸ್ಟ್ ಆ್ಯಡ್ ಮಾಡ್ಕೊಳ್ಳೋದು. ಸಾಮಾನ್ಯವಾಗಿ ನಾವು ಯೂಸ್ ಮಾಡಿದೆಲ್ಲ ನಮ್ಮ ಮನೆಯಲ್ಲೇ ರೆಡಿ ಇರ್ತದೆ, ಎಲ್ಲ ಮಸಾಲ, ಏನು ಕಷ್ಟ ಏನಿಲ್ಲ. ಹೌದು, ಅದರಿಂದಲೇ ಮಾಡ್ಕೊಳ್ಬೋದು. ಮ್ಯಾಗಿ ಒಂದಿದ್ರೆ ಆಯ್ತು ಅಂತ ಹೇಳ್ಬೋದಲ್ಲ. ಹೌದು, ಸಾಮಾನ್ಯ ಮಕ್ಕಳಿರೋಲ್ಲಿ ಮ್ಯಾಗಿ ನಾವು ರೆಡಿ ತಂದು ಇಟ್ಟಿರ್ತೀವಿ ಅರ್ಜೆಂಟಿಗೆ. ಹೌದು, ಸುಲಭದಲ್ಲಿ ಆಗ್ತದೆ ಹೇಳಿ ತಂದಿಡ್ತೀವಿ ಮಕ್ಕಳು. ಮತ್ತೆ ನಾವು ಇದರಲ್ಲಿ ಏನು ಜೀರಿಗೆಲ್ಲ ಹಾಕ್ತೇವಲ್ಲ, ಅದು ಕೂಡ ಹೌದು, ಅದು ಜೀರಿಗೆ ಆಗ್ತದೆಲ್ಲ. ಹೌದು, ನೀರುಳ್ಳಿ ಅದೆಲ್ಲ. ಹಾಂ, ಓಕೆ, ರೋಲ್ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ನಮ್ದೀಗ ನಾವೊಂದು ಪ್ಲೇಟ್ ತಗೊಳ್ಳುವ. ಈಗ ಓಕೆ, ಅಂದರೆ ಈಗ ನೆಕ್ಸ್ಟ್ ಮಸಾಲೆ ಮಿಕ್ಸ್ ಮಾಡಲಿಕ್ಕೆ. ನಮೀಗ ಈಗ ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆ. ಈಗ ಅದಕ್ಕೆ ಇನ್ನೆಲ್ಲ ಕೋಟಿಂಗ್. ಓಕೆ, ಕೋಟಿಂಗಿಗೆ ಪ್ಲೇಟ್. ಹೌದು, ಈಗ ನಾನೀಗ ಬ್ರೆಡ್ ತಗೊಂಡಿದ್ದೇನೆ. ಓಕೆ, ಇದಕ್ಕೆ ಬ್ರೆಡ್ ಕೂಡ ಹಾಕ್ತಿರಲ್ಲ? ಬ್ರೆಡ್ ಕೂಡ ಹಾಕ್ತೇನೆ. ಓಕೆ, ಈ ಬ್ರೆಡ್ ಇದು ನಾವು ಸೈಡ್ ತಗೊಳ್ಳುವ. ಸ್ವಲ್ಪ ತೆಗೆದ್ರೆ ಸಾಕು. ಓಕೆ, ಬ್ರೌನ್ ಕಲರ್ ತೆಗಿಬೇಕು. ಹೌದು, ಅದೇ ನಾನು ಹೇಳಿದೆ ಅಲ್ಲ, ಮಕ್ಕಳಿಗೆ ಈವ್ನಿಂಗ್ ತಿನ್ನಿಸ್ಬೇಕು. ಖಾಲಿ ಬ್ರೆಡ್ ತಿನ್ನೋದಿಲ್ಲ, ಖಾಲಿ ಪೊಟಾಟೋದ ಐಟಮ್ ಮಾಡಿದ್ರೆ ತಿನ್ನೋದಿಲ್ಲ. ಅದಕ್ಕೆ ಈ ಥರ ಒಂದು ಮಾಡಿ ಕೊಡೋದು ಅಂತ ಹೇಳಿ. ಈಗ ನಾನೀಗ ಸ್ವಲ್ಪ ನೀರಿಂದ ಇದನ್ನು ಒದ್ದೆ ಮಾಡ್ಕೊಳ್ತಾ ಇದ್ದೇನೆ ಬ್ರೆಡ್ಡನ್ನು. ಇಲ್ಲಾಂದ್ರೆ ಬ್ರೆಡ್ ಕಟ್ ಆಗೋದು. ಹೌದು, ಈಗ ಈ ರೋಲನ್ನು ಇದರಲ್ಲಿ ಸ್ಟಫ್ ಮಾಡಬೇಕು. ಈ ಥರ ನಾವು ಇಡೀ ರೋಲ್ ಮಾಡ್ಕೊಳ್ಬೇಕೆಲ್ಲ. ಅರ್ಧ ಬ್ರೆಡ್, ಅರ್ಧ ಈ ಬಟಾಟೆದು ಮಿಕ್ಸ್ ಬೇಕು. ಸ್ವಲ್ಪ ನೀರು ಹಾಕೊಂಡ್ರೆ ಹಾಗೆ ಹಿಡ್ಕೊಳ್ತದೆ. ಇದೊಂದು 3 ರೋಲ್ ಮಾಡಿಕೊಂಡಿದ್ದೇನೆ. ಸಾಕು. ಹೌದು, ಇಲ್ಲ ಅದು ಸಹ ಯೂಸ್ ಇದೆ. ಈಗ ನಮಗೆ 3 ಬ್ರೆಡ್ ರೋಲ್ ತರ, ಮತ್ತೆರಡು ಪ್ಲೇನ್ ಆಗಿ ಇದು ಮಾಡಲಿಕ್ಕೆ. ಹಾಗೆ ಮಾಡ್ಕೊಳ್ಬೋದು. ಬ್ರೆಡ್ ಆಪ್ಷನಲ್ ಅದು. ಬ್ರೆಡ್ ಹಾಕಿದ್ರೆ ಸ್ವಲ್ಪ ನಾವು ಆಯಿಲ್ ಅಲ್ಲಿ ಮಾಡುವಾಗ ಸ್ವಲ್ಪ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಹೌದು, ಅದೊಂದು ಟೇಸ್ಟ್ ಬರ್ತದೆ, ಅದೊಂದು ಟೇಸ್ಟ್ ಬರ್ತದೆ. ಈಗ ಲಾಸ್ಟಿಗೆ ಮ್ಯಾಗಿನ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ನಾವು ಸಣ್ಣಗೆ. ಈಗ ನಾವು ರೆಡಿ ಮಾಡ್ಕೊಳ್ಳುವಾಗ ಎಣ್ಣೆ ಬಿಸಿಗೆ ಇಟ್ಕೊಳ್ಳೋಣ. ಹೌದು, ನಿಮ್ಮದು ಮ್ಯಾಗಿ ಹುಡಿಯುವಾಗ ನಂದು ಎಣ್ಣೆ ಬಿಸಿ ಆಗ್ತದೆ. ಹೌದು, ನಾವು ಆಯಿಲ್ ಅಂತ ಬಂದಾಗ ಸನ್ಫ್ಲವರ್ ಆಗ್ತದೆ. ಇಷ್ಟೆಲ್ಲ ಹೆಲ್ದಿ ಮಾಡುವಾಗ ಆಯಿಲು ಹೆಲ್ದಿನೇ ಯೂಸ್ ಮಾಡಬೇಕಲ್ಲ. ಹೌದು, ಈಗ ನಮ್ಮ ಎಣ್ಣೆ ಬಿಸಿ ಆಗ್ತಾ ಇದೆ. ಇಲ್ಲಿ ನಮ್ಮ ಬಟಾಟೆ ರೋಲ್ ರೆಡಿ ಆಗಿದೆ, ಮ್ಯಾಗಿ ಇಲ್ಲಿ ರೆಡಿ ಆಗಿದೆ. ಈಗ ಇದರ ಸ್ಟಫಿಗೆ ಈಗ ನಾನೀಗ ಎಗ್ ಯೂಸ್ ಮಾಡ್ತಾ ಇದ್ದೇನೆ. ಎಗ್ ನಮಗೆ ಆಪ್ಷನಲ್. ಅಂದ್ರೆ ಪ್ಯೂರ್ ವೆಜ್ನವರಿದ್ರೆ ನಮ್ದು ಕಾರ್ನ್ಫ್ಲವರ್ ಪೌಡರ್ ಸ್ವಲ್ಪ ಸಿರಪ್ ಮಾಡಿಕೊಂಡು ಅದರಲ್ಲಿ ಇದನ್ನು ಡಿಪ್ ಮಾಡ್ಬೋದು. ನಾನೀಗ ಎಗ್ ಯೂಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಕೋಟಿಂಗ್ ಬರ್ಲಿಕ್ಕೆ. ಹೌದು, ನಾನ್ ವೆಜ್ ತಿನ್ನೋರು ಎಗ್ ತಗೊಂಡ್ರೆ ಹೌದು, ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ನಾನು ಇದಕ್ಕೆ ಪಿಂಚ್ ಅಂತ ಹೇಳ್ತಾರೆ, ಚೂರು ಒಂದು ಚಿಟಿಕೆಯಷ್ಟು ಮಾತ್ರ. ಖಾಲಿ ಎಗ್ ಚಪ್ಪೆ ಬರ್ತದೆ, ಯಾಕಂದ್ರೆ ಬಾಕಿ ಮಸಾಲೆ ಅದರಲ್ಲಿದೆ. ಸ್ವಲ್ಪ ನಾನು ಯೂಸ್ ಮಾಡ್ತಾ ಇದ್ದೇನೆ ಅಷ್ಟೇ, ಒಂದು ಚಿಟಿಕೆಯಷ್ಟು. ಹೌದು, ನಮ್ಮ ಎಣ್ಣೆ ಬಿಸಿ ಆಗಿರ್ಬೋದಲ್ಲ? ಬಿಸಿ ಆಗಿದೆ. ಹೌದು, ಈಗ ನಾನೀಗ ಡಿಪ್ ಮಾಡುತ್ತೇನೆ ಇದರಲ್ಲಿ.
ಥರ ರೋಲ್ ಮಾಡುವಾಗ ಕರೆಕ್ಟ್ ಹಿಡ್ಕೊಳ್ಬೇಕು. ಹೌದು. ಇದಂತೂ ಪಕ್ಕ ಮಕ್ಕಳೆಲ್ಲ ಇಷ್ಟಪಟ್ಟೆ ಮಾಡ್ತಾರೆ. ಈಗ ನಾರ್ಮಲ್ ಆಗಿ ನಾವು ಈಗ ಚಿಕನ್ ರೋಲ್ ತಿಂದರೂ ಕೂಡ ಅದು ನಾರ್ಮಲ್ ರೋಲ್ ಇದೆ. ಇದೊಂಥರ ಡಿಫ್ರೆಂಟ್ ನೋಡಿ. ಮೇಲ್ಗಡೆಯಿಂದ ಏನು ಬ್ರೆಡ್ ಹಾಕಿದ್ರೆ, ಆಮೇಲೆ ಮ್ಯಾಗಿ ಹಾಕಿದ್ದೀನಿ. ಹೌದು, ಟೇಸ್ಟ್ ಕೂಡ ಗಮ್ಮತ್ತು ಬರೋದು. ಜೊತೆಗೆ ಎಗ್ ಕೂಡ ಹಾಕ್ಬೋದು. ಇದು ಈಗ ಪ್ಲೇನ್ ಆಗ್ತದೆ. ಓಕೆ, ಇದೀಗ ರೆಡಿ ಆಗ್ತಾ ಇದೆ. ಜಸ್ಟ್ ರೆಡಿ ಅಂತ ಹೇಳ್ಬೋದು. ಮ್ಯಾಗಿನೂ ಬೇಗ ಬೇಯ್ತದೆ. ಮ್ಯಾಗಿನೇನು ತುಂಬ ಬೇಯಿಸ್ಬೇಕಂತಿಲ್ಲ, ಬಟ್ ನಮ್ಗೆ ಅದು ಕಲರ್ ಬ್ರೌನ್ ಬರಬೇಕೋಸ್ಕರ ಅಷ್ಟೇ. ಹೌದು. ಈಗ ನಾವೀಗ ಅದನ್ನು ತೆಗಿಲಿಕ್ಕೆ ರೆಡಿ ಮಾಡುವ. ನಾನಿಲ್ಲಿ ಚಾಟ್ ಮಸಾಲ ಯೂಸ್ ಮಾಡ್ತಾ ಇದ್ದೇನೆ. ಚಾಟ್ ಮಸಾಲ ಅದೀಗ ಹಾಕ್ಲಿಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಹೌದು, ಸ್ವಲ್ಪ ಮಸಾಲೆ ಮತ್ತು ಸ್ವಲ್ಪ ಮೇಲೆ ಡಿಸೈನಿಗೋಸ್ಕರ ಕೊತ್ತಂಬರಿ ಸೊಪ್ಪು. ಈಗ ರೋಲ್ ಹೇಳುವಾಗ ಕೆಲವು ರೋಲ್ ಮಾಡ್ತಾ ಹೋಗ್ಬೇಕು ಅದಕ್ಕೆ. ಈಗ ಅದರ ಮೇಲೆ ಈಗ ರೋಲ್ ಮಾಡಬೇಕು. ಮಿನಿಮಮ್ ನಾವು ಈಗ ಒಂದು 5 ಸಲ ರೋಲ್ ಮಾಡಿದ್ದೇವೆ. ಹೌದು. ಓಕೆ, ಇದಂತೂ ಸಾಗದಾಗಿ ಮಂದಿ ಮಾತ್ರ ಈ ಥರ ಒಂದೊಂದು ಸಿಕ್ಕಿದೆ ಉಂಟಲ್ಲ, ಒಂದು ಕಾಯಿ ಈವ್ನಿಂಗ್ ಈ ಮಳೆಗಾಲಕ್ಕೂ ಬಿಸಿ ಬಿಸಿ ಟೀಗೂ ಹೇಳಲಿಕ್ಕೆ ಸ್ವಲ್ಪ ಈಸಿ ಅಂತ ಹೇಳ್ಬೋದು. ಹೌದು. ಬಟ್ ಅದನ್ನು ರೆಡಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತಲ್ಲ. ಈಗ ಅದು ಈಗ ಅಲ್ಲಿ ಇದು ಬೇಯ್ತಾ ಇದೆ. ಅದನ್ನು ನಾವು ಈ ಥರ ಚಾಟ್ ಮಸಾಲದೊಟ್ಟಿಗೆ ರೋಲ್ ಮಾಡಿ. ಓಕೆ, ಈಗ ಆಲ್ಮೋಸ್ಟ್ ರೆಡಿಯಾಗಿದೆ. ಆಫ್ ಮಾಡೋದಾ? ಆಫ್ ಮಾಡಿ. ಇದನ್ನು ಸಹ ನಾವು ಆಗ ಹೇಳಿದಾಗೆ ಚಾಟ್ ಮಸಾಲ ಮತ್ತು ಇದರಲ್ಲಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಚೆನ್ನಾಗಿ ಇಟ್ಕೊಳ್ತದೆಲ್ಲ. ನಮ್ದೀಗ ಮ್ಯಾಗಿ ರೋಲ್ ರೆಡಿಯಾಗಿದೆ. ಇದನ್ನೊಂದು ಅಟ್ರಾಕ್ಷನ್ ಆಗಿ ಒಂದು ಅಲಂಕಾರ ಮಾಡುವ ನಾವು. ಯಾಕಂದರೆ ಮಕ್ಕಳು ನೋಡಿದ ತಕ್ಷಣ ಅವರಿಗೊಂದು ಚೆನ್ನಾಗಿ ಅದು ಇಷ್ಟ ಆಗಬೇಕು ಅವರಿಗೆ. ನಾವೊಂದು ಇಟ್ಟ ಇದರಲ್ಲಿ ಈ ಥರ ಸ್ಪೆಷಲ್ ಆಗಿ ಮಾಡಿದಾಗ ಸ್ವಲ್ಪ ನೋಡ್ಲಿಕ್ಕೆ ಕೂಡ ಚೆನ್ನಾಗಿರ್ತದೆ. ಹೌದು, ಡಿಶ್ ಕೂಡ ಚೆನ್ನಾಗಿ ಬರ್ತದೆ. ಓಕೆ, ಈಗ ಸ್ವಲ್ಪ ನಾನೀಗ ಟೊಮೆಟೊ ಕೆಚಪ್ ಸಾಸ್ ತಗೊಂಡಿದ್ದೇನೆ. ಈ ಥರ ಮೊದಲೇ ಹಾಕಿಟ್ರೆ ಬೇಕಾದವರು ಮೈನಸ್ ಕೂಡ ಹಾಕೋದು. ಹೌದು, ಮೈನಸ್ ನಾನು ಹೇಳಿದಾಗೆ ಗ್ರೀನ್ ಚಟ್ನಿ ಯಾವುದು ಹಾಕೊಳ್ಬೋದು. ಓಕೆ, ಸಂಜೆಯ ಟಾಗೆ ಬಿಸಿ ಬಿಸಿಯಾದ ಗರಿಗರಿಯಾದ ಮ್ಯಾಗಿ ರೋಲ್ ರೆಡಿ ಅಲ್ಲ ಹೇಳಲಿಕ್ಕೆ ಮ್ಯಾಗಿ ರೋಲ್ ಅಂತ. ಬಟ್ ಇದನ್ನು ರೆಡಿ ಮಾಡಲಿಕ್ಕೆ ಕೂಡ ಅಷ್ಟೇ ಸ್ವಲ್ಪ ಟೈಮ್ ಬೇಕಾ. ಸ್ವಲ್ಪ ಫ್ರೀ ಟೈಮಲ್ಲಿ ಮಾಡ್ಕೊಂಡು ಈವ್ನಿಂಗ್ ಅಲ್ಲಿ ಮಾಡ್ಬೋದು. ಮಧ್ಯಾಹ್ನಕ್ಕೆ ರೆಡಿ ಮಾಡಿದರೆ ಸಂಜೆಗೆ ಕರೆಕ್ಟ್ ಮಕ್ಕಳು ಬರುವಾಗ ರೆಡಿ ಮಾಡಿ ಇಡ್ಬೋದು. ಸಾಕಾಗಿದೆ. ನೀವು ಮ್ಯಾಗಿ ರೋಲ್ ತಿಳಿದ್ರೆ ಒಂದು 5 ಸಲ ರೋಲ್ ಮಾಡಿದ್ರಿ, ಎಲ್ಲ ಹಾಕಿ ಗಮ್ಮತ್ತು ಬಂದಿದೆ ಅಂತ ಕಾಣುತ್ತೆ. ಟೇಸ್ಟ್ ನೋಡೋಲ್ಲ. ಓಕೆ, ದಿವ್ಯಾ ಮ್ಯಾಮ್ ಸಾಕಾಗಿರುವಂತಹ ಮ್ಯಾಗಿ ರೋಲ್ ರೆಡಿ ಮಾಡಿಕೊಟ್ಟಿದ್ರೆ ಗಮ್ಮದಾಗಿ ಕಾಣ್ತಾ ಉಂಟು. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಮ್ಯಾಗಿ ರೋಲ್ ತಯಾರಿಸುವ ವಿಧಾನ. ಮೊದಲು ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಂಡು ಮೆಣಸಿನ ಪುಡಿ, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಹಸಿಮೆಣಸು, ಜೀರಿಗೆ ಪುಡಿ, ಮ್ಯಾಗಿ ಮಸಾಲಾ ಪುಡಿ, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಕೊಂಡು ಉಂಡೆ ಕಟ್ಟಿಕೊಳ್ಳಿ. ನಂತರ ಬ್ರೆಡ್ ಅನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ತಯಾರಿಸಿದ ಆಲೂಗಡ್ಡೆಯ ಹೂರಣವನ್ನು ಇಟ್ಟು ಉದ್ದನೆ ಉಂಡೆ ಕಟ್ಟಿಕೊಳ್ಳಿ. ಆನಂತರ ಮೊಟ್ಟೆಯಲ್ಲಿ ಅದ್ದಿ ತೆಗೆದು ನೂಡಲ್ಸ್ನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಕರಿದ ಉಂಡೆಗಳನ್ನು ಚಾಟ್ ಮಸಾಲಾ ಪುಡಿಯಲ್ಲಿ ಹೊರಳಿಸಿ. ಈಗ ಬಿಸಿ ಬಿಸಿ ಚಹಾದೊಂದಿಗೆ ಸವಿಯಲು ಮ್ಯಾಗಿ ರೋಲ್ ರೆಡಿ. ಓಕೆ, ಸ್ಪೆಷಲ್ ಆಗಿ ಮ್ಯಾಗಿ ರೋಲ್ ಹೇಗೆ ಮಾಡೋದು ನೋಡಿದ್ರಲ್ಲ. ಸಂಜೆ ಟೈಮೆಲ್ಲ ಇದೆಲ್ಲ ಸಿಕ್ಕಿದ್ರೆ ಗಮ್ಮತ್ ಕಾಲ್ ಮಾಡ್ಬೋದು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರಚ್ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ದಾಲ್ ಸತ್ಯನಾಥ್ ಸ್ಮೇಕಾಯಿ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಾಲಿಟಿ. ದಿವ್ಯಾ ಮ್ಯಾಮ್ ಸ್ಪೆಷಲ್ ಆಗಿ ಏನು ಮ್ಯಾಗಿಯ ರೋಲ್ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಎಸ್ ಮ್ಯಾಮ್, ಇವಾಗ ಕಾರ್ನ್ ಇದೆಲ್ಲ ಮಾಡಿದ್ರೆ ಕಾರ್ನ್ ಕಟ್ಲೆಟ್. ಓಕೆ, ಆವಾಗ ಮ್ಯಾಗಿ ರೋಲ್ ಇವಾಗ ಕಾರ್ನ್ ಕಟ್ಲೆಟ್ ಎರಡು ಸಹ ಯೂನಿಕ್ ಸ್ನ್ಯಾಕ್ಸ್. ಹೌದು.
ಓಕೆ ಸ್ಟಾರ್ಟ್ ಮಾಡುವ. ಏನು ಸ್ಟಾರ್ಟ್ ಮಾಡುವ. ಈಗ ಮೇನ್ ಕಾರ್ನ್ ನಮ್ಗೆ ಬೇಕಾಗ್ತದೆ. ಇದನ್ನೊಂದು ಚೂರು ನಾವು ಮಿಕ್ಸಿಗೆ ಹಾಕೊಳ್ಳುವ. ಓಕೆ, ಅಂದರೆ ಜಾಸ್ತಿ ಇದು ಬೇಡ, ಸ್ವಲ್ಪ ಇದು ಪುಡಿ ಆಗುವಷ್ಟು ಮಾತ್ರ. ಹಸಿ ಕಾರ್ನ್ ಅಲ್ಲ? ಹಸಿ ಕಾರ್ನ್ ಇದು, ಹಸಿ ಕಾರ್ನ್. ಹಸಿ ಕಾರ್ನನ್ನು ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಹೌದು, ಒಂದು 2-3 ಸುತ್ತು ಮಾಡಿದರೆ ಸಾಕು. ಸಾಕಲ್ಲ? ಇದಕ್ಕೆ ನೀರೇನು ಹಾಕಬೇಕು? ಏನು ಬೇಡ, ಏನು ಬೇಡ. ಸಾಕಷ್ಟು ಸಾಕು. ಓಕೆ, 1-2 ಸುತ್ತು ಬಂದರೆ ಸಾಕು. ಸಾಕು, ಹೌದು, ಇಷ್ಟೇ ಸಾಕು. ಇದನ್ನು ಬೌಲಿಗೆ ಹಾಕ್ಕೊಳ್ಳುವ. ಈಗ ಸೇಮ್ ಇದಕ್ಕೆ ಕಟ್ಲೆಟ್ ಹೇಳುವಾಗ ನಾರ್ಮಲಿ ನಾವು ಪೊಟಾಟೊ ಯೂಸ್ ಮಾಡ್ತೇವೆ. ಇದಕ್ಕೆ ಸಹ ನಾವು ಬೇಯಿಸಿದ ಪೊಟಾಟೊ ಹಾಕ್ಕೊಳ್ಳುವ. ಆಲ್ರೆಡಿ ಬೇಯಿಸಿ ತಂದಿದ್ದೇನೆ. 2 2 ಪೊಟಾಟೊ ಹಾಕಿದ್ದೇನೆ. ಸ್ವಲ್ಪ ಈರುಳ್ಳಿ ಇದು ಸಹ ಸಣ್ಣ ಕಟ್ ಮಾಡಿದ್ದೇನೆ. ಮತ್ತು ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಖಾರಕ್ಕೋಸ್ಕರ. ಕಟ್ಲೆಟ್ ಹೇಳುವಾಗ ಸ್ವಲ್ಪ ಸ್ಪೈಸಿಯಾಗಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಅಂದಾಜಲ್ಲಿ ಹಾಕೋದು ನಾವೀಗ. ಆಗಲೇ ಹೇಳಿದಾಗೆ ಸ್ವಲ್ಪ ಖಾರಕ್ಕೆ ಸಾಕ್ತದೆ, ಕಲರಿಗೆ ಸಾಕ್ತದೆ. ಹೌದು, ಕೆಂಪು ಮೆಣಸಿನ ಪುಡಿ ತಗೊಳ್ತದೆ. ಸ್ವಲ್ಪ ಜೀರಿಗೆ ಪೌಡರ್. ಈ ಥರ ಬಟಾಟೆ ಈ ಥರ ಎಲ್ಲ ಯೂಸ್ ಮಾಡುವಾಗ ಸ್ವಲ್ಪ ಜೀರಿಗೆ ಬೇಕಾಗ್ತದೆ. ಹೌದು. ಈಗ ನಾನು ಇದಕ್ಕೆ ಸ್ಪೆಷಲ್ ಆಗಿ ಕ್ಯಾರೆಟನ್ನು ಚೆನ್ನಾಗಿ ತುರಿದಿದ್ದೇನೆ. ಓಕೆ, ಈಗ ನಾವು ಕಾರ್ನ್ ಕಟ್ಲೆಟ್ ಮಾಡುವಾಗ ಕ್ಯಾರೆಟ್ ಕೂಡ ಹಾಕಿ. ಕ್ಯಾರೆಟ್, ಹೌದು, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್. ಇದನ್ನು ನೋಡಿ ತುಂಬ ಸಣ್ಣಗೆ ನಾನು ಕಟ್ ಮಾಡಿದ್ದೇನೆ. ಹೌದು, ಈಗ ನಾರ್ಮಲ್ ಕ್ಯಾಪ್ಸಿಕಮ್ ಅಂತ ಹೇಳಿದ್ರೆ ದೊಡ್ಡ ಪೀಸ್. ಹೌದು ಹೌದು, ಸಣ್ಣಗೆ ಮಾಡಿದ್ದೇನೆ. ಹೌದು, ಸ್ವಲ್ಪ ಕೊತ್ತಂಬರಿ ಸೊಪ್ಪಲ್ಲ. ಓಕೆ, ಇಷ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಸ್ವಲ್ಪ ಆಗ ಯೂಸ್ ಮಾಡಿದಾಗೆ ಇದಕ್ಕೆ ಸ್ವಲ್ಪ ಮ್ಯಾಗಿ ಮಸಾಲ ಸ್ವಲ್ಪ ಟೇಸ್ಟ್ ಕೊಡ್ತದೆ. ಹೌದು, ಮಸಾಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಖಾರ ಎಲ್ಲ ಇದೆ, ಕೈಯೆಲ್ಲ ಮಿಕ್ಸ್ ಮಾಡಿದರೆ ಏನು ಪ್ರಾಬ್ಲಮ್? ಹೌದು, ಏನು ಪ್ರಾಬ್ಲಮ್ ಇಲ್ಲ. ಸಾಮಾನ್ಯವಾಗಿ ನಾವೆಲ್ಲ ಮಸಾಲೆ ಗಿಸಾಲೆ ಎಲ್ಲ ಕೈಯಲ್ಲೇ ರೆಡಿ ಮಾಡ್ತೇವಲ್ಲ. ಹೌದು, ಈಗ ನಾರ್ಮಲ್ ಆಗಿ ಹಳೆಯ ಕಾಲದಲ್ಲೆಲ್ಲ ಏನು ಕೈಯಿಂದಲೇ ಕೊಟ್ಟೆ ಎಲ್ಲ ಮಸಾಲೆ ಮಾಡ್ತಿದ್ರು. ಈಗೆಲ್ಲ ರೆಡಿ ಸಿಗ್ತದೆ. ಬಟ್ ಎಷ್ಟೇ ರೆಡಿ ಸಿಗಲಿ ಏನೇ ಸಿಗಲಿ, ನಾವು ಮಿಕ್ಸಿಂಗ್ ಮಾಡುವಾಗ ನಾವು ಕೈಯಲ್ಲಿ ಮಾಡಿದಷ್ಟು ರುಚಿನೇ ಬೇಟೆ, ಅದಕ್ಕೆ ಕೈ ರುಚಿ ಹೇಳ್ತಾರೆ. ಓಕೆ, ಇದೆಲ್ಲ ಮಿಕ್ಸಿಂಗ್ ಆಗಿದೆ. ಈಗ ಕಟ್ಲೆಟ್ ಹೇಳುವಾಗ ಕಟ್ಲೆಟ್ ಶೇಪಲ್ಲಿ ನಾವು ರೆಡಿ ಮಾಡ್ಕೊಳ್ಳುವ. ಸ್ವಲ್ಪ ನಾವು ಏನು ವಡೆ ಎಲ್ಲ ಬಿಡ್ತೇವಲ್ಲ ಆ ಟೈಪಲ್ಲಿ. ಈಗ ಸ್ವಲ್ಪ ನಾನು ಸಪುರ ಸಜ್ಜಿಗೆ ತಗೊಂಡಿದ್ದೇನೆ. ಹೌದು, ರವೆ. ಈಗ ಬೇಕಾದರೆ ನಾವು ಬ್ರೆಡ್ ಸ್ಕ್ರಮ್ ಅಂಥದ್ದೇನಾದ್ರು ಯೂಸ್ ಮಾಡ್ಬೋದು. ನಾವೀಗ ಮನೆಯಲ್ಲಿ ಒಂದು ರೆಡಿ ಇರ್ತದೆ ಹೇಳಿ ಅದನ್ನು ಯೂಸ್ ಮಾಡೋದು. ರವೆ ಯೂಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ನಾವು ಸಪುರ ಸಜ್ಜಿಗೆ ಹೇಳ್ತೇವೆ. ಬಾಂಬೆ ರವಾ. ಈ ಫಿಶ್ ಫ್ರೈ ಎಲ್ಲ ಮಾಡೋರು ರವಾದಲ್ಲೇ ಮಾಡ್ತೇವೆ. ಹೌದು, ಈಗ ನಮ್ದು ಇದು ರೆಡಿ ಆಗುವಾಗ ಪ್ಯಾನ್ ಇಟ್ಟು ಬಿಡಿ, ಬಿಸಿ ಆಗಲಿ. ಹೌದು, ಒಳ್ಳೆ ಉರಿಸಿ ಪ್ಯಾನ್ ಬಿಸಿ ಆಗಲಿ. ಆಯಿಲ್ ಹಾಕಬೇಕಾ ಈಗ? ಹಾಂ, ಆಯಿಲ್ ಹಾಕಿ, ಅದರೊಟ್ಟಿಗೆ ಆಯಿಲ್ ಬಿಸಿ ಆಗ್ತದಲ್ಲ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಆಯಿಲ್ ಸ್ವಲ್ಪ ಸಾಕಾ? ಸ್ವಲ್ಪ ಫುಲ್ ಪ್ಯಾನ್ ಕವರ್ ಆಗಲಿ. ಸಾಕಾ? ಹಾಂ, ಸಾಕು. ಓಕೆ, ಈಗ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾಗಿ ರೆಡಿ ಇದೆ. ನಾವು ಒಂದೊಂದನ್ನು ಹಾಕುವ ಅದರಲ್ಲಿ. ಟೈಮ್ ತಗೊಳ್ತದೆ. ಹೌದು, ನಿಧಾನಕ್ಕೆ ಫ್ರೈ ಆಗುತ್ತೆ. ಈ ಥರದ ಕಟ್ಲೆಟ್ ಕೆಲವು ಮದುವೆ ಮನೆಗಳೆಲ್ಲ ತಿಂತೀವಲ್ಲ? ಹೌದು, ಊಟ ಎಲ್ಲ ಆದ ನಂತರ ಕೊಡ್ತಾರೆ. ಹೌದು. ಆಲ್ಮೋಸ್ಟ್ ಈಗ ರೆಡಿ ಆಗಿದೆ. ಆಫ್ ಮಾಡಿಬಿಡಿ, ನಾವು ತೆಗೆದಿಟ್ಕೊಳ್ಳುವ. ಬಿಸಿಯಾದಂಥ ಕಟ್ಲೆಟ್ ರೆಡಿ ಅಲ್ಲ? ಕಾರ್ನ್ ಕಟ್ಲೆಟ್ ರೆಡಿ ಆಗಿದೆ. ಇನ್ನು ಸರ್ವ್ ಮಾಡೋದಲ್ಲ? ಇನ್ನು ಸರ್ವ್ ಮಾಡುವ.
ಈಗ ಮೇಲಿಂದ ನಾನು ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೇನೆ. ಸ್ವಲ್ಪ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು. ಓಕೆ, ಈಗ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಕಟ್ಲೆಟ್ ಕಾರ್ನ್ ರೆಡಿ ಆಗಿದೆ. ನೀವು ತಿನ್ನಿ, ವೀಕ್ಷಕರಿಗೂ ಅದರ ರುಚಿಯನ್ನು ತಿನ್ನಿಸಿ. ಓಕೆ, ಈ ತರ ಫ್ರೈ ಮಾಡಿ ಕೊಟ್ಟರೆ ಹೌದು, ಈ ತರ ಸ್ಪೆಷಲ್ ಆಗಿ ನೀವು ಸಾಸ್ ಎಲ್ಲ ಹಾಕಿ ಬಿಸಿ ಬಿಸಿ ಮಾಡಿ. ಅದಲ್ಲದೆ ನಾವೆಲ್ಲ ತರಕಾರಿ ಎಲ್ಲ ಹಾಕಿದ್ದೇವೆ. ಹೌದು, ಓಕೆ. ಮಕ್ಕಳಿಗೆ ತರಕಾರಿ ತಿನ್ನೋದವರಿಗೆ ಈ ತರ ಕೂಡ ಮಾಡಿಕೊಡ್ಬೋದು. ಓಕೆ, ಚೆನ್ನಾಗಿರ್ಬೋದು. ಪರಿಮಾಣವೇ ಹೇಳ್ತಾ ಉಂಟು, ಗಮ್ಮತ್ತು ಆಗಿದೆ ಅಂತ. ಟೇಸ್ಟ್ ನೋಡೋಲ್ಲ ಹಾಗಾದ್ರೆ. ಓಕೆ, ದಿವ್ಯಾ ಮ್ಯಾಮ್ ಸಹ ಆಗಿರುವಂತಹ ಕಾರ್ನ್ ಕಟ್ಲೆಟ್ ಬಿಸಿ ಬಿಸಿಯಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನದು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಕಾರ್ನ್ ಕಟ್ಲೆಟ್ ತಯಾರಿಸುವ ವಿಧಾನ. ಮೊದಲು ಹಸಿ ಕಾರ್ನ್ ಅನ್ನು ತರಿತರಿಯಾಗಿ ರುಬ್ಬಿಕೊಂಡು ನಂತರ ಬೇಯಿಸಿದ ಆಲೂಗಡ್ಡೆ, ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ರುಚಿಗೆ ಅನುಸಾರವಾಗಿ ಉಪ್ಪು, ಮೆಣಸಿನ ಪುಡಿ, ಜೀರಿಗೆ ಪುಡಿ, ತುರಿದ ಕ್ಯಾರೆಟ್, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಮ್ಯಾಗಿ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ವಡೆ ರೀತಿ ತಟ್ಟಿಕೊಂಡು ರವೆಯಲ್ಲಿ ಹೊರಳಿಸಿ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ರುಚಿಕರವಾದ ಕಾರ್ನ್ ಕಟ್ಲೆಟ್ ಸವಿಯಲು ಸಿದ್ಧ. ಅಡುಗೆ ಅಂತೂ ರೆಡಿಯಾಗಿದೆ. ಮಕ್ಕಳಂತೂ ಇವಾಗಿಲ್ಲ, ನಾವೇ ಈಗ ಮಕ್ಕಳ ಥರ ತಿನ್ನಬೇಕಲ್ಲ. ಓಕೆ, ಈ ಥರ ಎಲ್ಲ ಸಿಗೋದೇ ಕಮ್ಮಿ, ಎಲ್ಲ ಮಕ್ಕಳಿಗೆ ಮಾಡಿಕೊಡೋರು. ಅಂಥದ್ರಲ್ಲಿ ಸ್ಪೆಷಲ್ ಆಗಿ ನಮಗೆ ಮಾಡಿಕೊಡ್ತಾರಲ್ಲ. ಓಕೆ, ಟೇಸ್ಟ್ ನೋಡುವ. ಯಾವ್ದು ನೋಡು ಫಸ್ಟಿಗೆ ರೋಲ್ ಇದೆ ನೋಡುವಲ್ಲ. ಓಕೆ, ಈಗ ತಗೊಂಡು ಜೊತೆಗೆ ಸಾಸ್ ಇದ್ರೆ ಚೆನ್ನಾಗಿರುತ್ತಲ್ಲ. ಸಾಗುಂಟು. ಏನು ಬ್ರೆಡ್ ಕೂಡ ಹಾಕಿದ್ರು, ಅದು ಸ್ವಲ್ಪ ಗೊತ್ತಾಗ್ತುಂಟಲ್ಲ, ಬ್ರೆಡ್ ಇದಾಗಿ ಸ್ವಲ್ಪ ಸ್ವೀಟ್ನೆಸ್ ಗೊತ್ತಾಗ್ತದೆ. ಚೆನ್ನಾಗುಂಟು ಮ್ಯಾಮ್. ಇದರಲ್ಲಿ ಯಾವುದು ಮ್ಯಾಗಿದ್ದು ಸ್ಪೆಷಲ್ ಆಗಿ ಬಾಯಿಗೆ ಹಾಕುವಾಗ ಕರ್ಮಕ್ಕೂ ಸಿಗುತ್ತೆ, ಚೆನ್ನಾಗಿರುತ್ತೆ. ಈ ಥರದೆಲ್ಲ ಸಿಕ್ಕಿದ್ರೆ ಒಂದು ಜೊತೆ ಟೀ ಎಲ್ಲ ಸಿಕ್ಕಿದ್ರೆ ಒಟ್ಟಿಗೆ ಖಾಲಿ ಮಾಡ್ಬೋದು. ಸಗದಾಗಿದೆ. ಇನ್ನೊಂದು ಕಟ್ಲೆಟ್ ಅಲ್ಲ, ಇದಂತೂ ಬಿಸಿ ಬಿಸಿ ಇದೆ. ನಿಧಾನಕ್ಕೆ ತಗೊಂಡು ತಿನ್ನಬೇಕಲ್ಲ. ಕಾರ್ನ್ ಸಿಗ್ತದೆ ಅದರೊಟ್ಟಿಗೆ. ಓಕೆ, ಆ್ಯಕ್ಚುಲಿ ಕಾರ್ನ್ ಎಲ್ಲ ಸ್ವಲ್ಪ ಸ್ಮೂತ್ ಆಗಿರೋ ಕಾರಣ ಹೌದು, ಕಟ್ಲೆಟ್ ಕೂಡ ಸ್ವಲ್ಪ ಸ್ಮೂತ್ ಆಗಿ ಬರುತ್ತಲ್ಲ. ಹಾಂ, ಇದು ಚೆನ್ನಾಗುಂಟು. ಗೊತ್ತೇ ಆಗಲ್ಲ ನೋಡಿ ನಮಗೆ ಕಾರ್ನ್ ಹಾಕಿದ್ದೀರಾ ಇಲ್ವಾ ಅಂತೇಳಿ. ಹೌದು, ಮೇಲ್ಗಡೆಯಿಂದ ನಾವು ಕಡಲೆ ಇದು ಹಾಕಿದ ಕಾರಣ, ಇದು ಏನು ರವೆ ಹಾಕಿದ ಕಾರಣ ಸ್ವಲ್ಪ ಸಿಗುತ್ತಲ್ಲ, ಚೆನ್ನಾಗುಂಟು. ಇದು ಪಕ್ಕ ಚಟ್ನಿ ಜೊತೆ ಕೂಡ ಖಾಲಿ. ಓಕೆ, ಎರಡು ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಆ್ಯಕ್ಚುಲಿ ಸ್ಪೆಷಲ್ ಆಗಿ ಒಂದು ಸ್ಪೆಷಲ್ ಡಿಶ್ ಕೂಡ ಅಂತ ಹೇಳ್ಬೋದಲ್ಲ. ಏನು ಈ ಮ್ಯಾಗಿಯನ್ನೆಲ್ಲ ಯೂಸ್ ಮಾಡಿದ್ದು ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತು. ಹೇಗೆ ಅನ್ನಿಸ್ತು ಎರಡು ಡಿಶ್ ಮಾಡಿ? ನನಗೆ ಸಂತೋಷ ಆಯಿತು. ನೀವು ಟೇಸ್ಟ್ ಹೇಳಿದ್ರೆ ವೀಕ್ಷಕರಿಗೂ ಗೊತ್ತಾಗ್ತದೆ. ಸ್ಪೆಷಲ್ ಆಗಿ ಈ ಥರದೆಲ್ಲ ಇನೋವೇಟಿವ್ ಆಗಿ ಮಾಡ್ಕೊಡ್ಬೇಕು, ಅಂದರೆ ಗಮ್ಮತ್ತು ಕೂಡ ಇರುತ್ತೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು ಎರಡು ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಧನ್ಯವಾದ. ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಬಂದಿದೆ. ಹಾಗೆ ನಿಮಗೆ ರೈಸ್ ಕೊಟ್ಟರೆ ಹಾಗೆ ಬಿಡಲ್ಲ, ಸ್ಪೆಷಲ್ ಆಗಿ ರೈಸ್ ಜೊತೆ ಏನು ಪದಾರ್ಥ ಮಾಡಬೇಕಲ್ಲ, ಅದಕ್ಕೆ ನಾನಾ ಮಸಾಲ ಅವರ ಕಡೆಯಿಂದ ಒಂದು ಕೂಡ ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ದಿವ್ಯಾ ಮ್ಯಾಮ್ ಸಾಗಲಾಗಿರುವಂತಹ ಏನು ಕಾರ್ನ್ ಕಟ್ಲೆಟ್ ಮತ್ತು ಮ್ಯಾಗಿ ರೋಲ್ ಎರಡು ಕೂಡ ಚೆನ್ನಾಗಿ ಮಾಡಿದರೆ. ಇದಂತೂ ಪಕ್ಕ ಮಕ್ಕಳೆಲ್ಲ ಮನೆಯಲ್ಲಿದ್ದರೆ ಈ ಥರ ಸ್ಪೆಷಲ್ ಆಗಿ ಡಿಶ್ ಮಾಡಿಕೊಡ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿ ಏನಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.